ಗಡಿನಾಡು ಕಾಸರಗೋಡಿನ ಕನ್ನಡ ಶಾಲೆಯಾದ ಕಡಂಬಾರು ಸರ್ಕಾರಿ ಪ್ರೌಢಶಾಲೆಗೆ ಶತಮಾನಗಳ ಇತಿಹಾಸವಿದೆ. ಕನ್ನಡ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರಸ್ತುತ ಶಾಲೆಗೆ ಬೆಂಗಳೂರಿನ ಯುವಕರ ತಂಡವೊಂದು ಇದೀಗ ಸುಣ್ಣ ಬಣ್ಣ ಬಳಿಯುವ ಮೂಲಕ ತಮ್ಮ ಕನ್ನಡ ಪ್ರೇಮವನ್ನು ಪ್ರತಿಬಿಂಬಿಸುತ್ತಿದ್ದಾರೆ. ಬೆಂಗಳೂರಿನ ಕನ್ನಡ ಮನಸ್ಸುಗಳು ಪ್ರತಿಷ್ಠಾನದ ವತಿಯಿಂದ ಪವನ್ ಅವರ ನೇತೃತ್ವದಲ್ಲಿ ಸುಮಾರು 20ರಷ್ಟು ಯುವಕರ ತಂಡ ಸ್ವಯಂ ಪ್ರೇರಿತರಾಗಿ ಇಲ್ಲಿಗೆ ಆಗಮಿಸಿ ಇಲ್ಲಿನ ಶಾಲಾ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿದು ಶಾಲೆಗೆ ಫ್ಯಾನ್, ಟ್ಯೂಬ್ಲೈಟ್ಗಳನ್ನು ಅಳವಡಿಸಿ ಅತ್ಯಾಕರ್ಷಕ ಪೇಂಟಿಂಗ್ಗಳನ್ನು ರಚಿಸಿ ಅಪೂರ್ವ ಶ್ರಮದಾನ ಗೈದರು. ಇಲ್ಲಿಗೆ ಆಗಮಿಸಿದ ಕನ್ನಡ ಮನಸ್ಸು ತಂಡಕ್ಕೆ ಜನಪ್ರತಿನಿಧಿಗಳು, ಶಾಲಾ ರಕ್ಷಕ ಶಿಕ್ಷಕ ಸಂಘ, ಊರ ಗಣ್ಯರು ಭವ್ಯ ಸ್ವಾಗತವನ್ನ ನೀಡಿದರು. ಕಾಸರಗೋಡು ಜಿಲ್ಲಾ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಆಯೋಜಕರಾದ ರಾಮಚಂದ್ರರಾವ್ ಕಡಂಬಾರು, ಮೀಂಜ ಗ್ರಾಮ ಪಂಚಾಯತ್ ಸದಸ್ಯೆ ಸುಂದರಿ ಆರ್ ಶೆಟ್ಟಿ, ಸಂಕಬೇಲು ಸತೀಶ್ ಅಡಪ್ಪ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮದು ಆಸೆ, ಬಟ್ ಈ ರೀತಿಯಾಗಿ ಎಲ್ಲ ನಮ್ಮ ಸದಸ್ಯರು ಇರ್ಬೋದು, ಕನ್ನಡದ ಮನಸ್ಸು ಸದಸ್ಯರು ಎಷ್ಟು ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರೆ ಅಂದರೆ ಹೇಳೋಕ್ಕಾಗಲ್ಲ. ಅವ್ರು ಯಾವುದೇ ಸ್ವಾರ್ಥನೂ ಇಲ್ಲ. ನಿಜವಾಗ್ಲು ಎಲ್ಲರೂ ನಮ್ಮ ಅಕ್ಕಂಗಿರ ಥರ ಮತ್ತು ಸಿಸ್ಟರ್ ಥರ ನೋಡ್ಕೊಂಡ್ಬಿಟ್ಟು ಎಲ್ಲ ಎಂಜಾಯ್ಮೆಂಟ್ ಆಗಿ ಕೆಲಸವನ್ನು ಮಾಡ್ತಾರೆ. ಏನು ಕಷ್ಟಪಟ್ಟು ಮಾಡ್ತಾ ಇಲ್ಲ, ಪ್ರೀತಿಯಿಂದ ಮಾಡ್ತಾ ಇದ್ದಾರೆ, ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇದನ್ನು ಮುಗಿಸ್ಬೇಕು ಅಂದ್ರೆ ಮುಗಿಸ್ಬೇಕು. ನಮ್ಮ ಕನ್ನಡದ ತಂಡದ ಮನುಷ್ಯನ ಅಧ್ಯಕ್ಷರಾದ ಪವನ್ ಅವರು ಹೇಳ್ತಾರೆ, ಅವ್ರು ಕೊಟ್ಟಂಥ ಆರ್ಡ್ರನ್ನು ಆಯಿತು ಚಾಚು ತಪ್ಪದೆ ಎಲ್ಲರೂ ಮಾಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು. ಇವತ್ತು ನಮ್ಮ ಕಡಂಬಾರು ಸರ್ಕಾರಿ ಶಾಲೆ ಬೆಂಗಳೂರಿನಿಂದ ಕನ್ನಡ ಮನಸ್ಸುಗಳು ಪ್ರತಿಷ್ಠಾನ ಅಂತ ಹೇಳುವವರು ಒಂದು 25 ಜನರ ತಂಡ ಇವತ್ತು ಮತ್ತು ನಾಳೆ 2 ದಿವಸ ಇದಕ್ಕೆ ಸುಣ್ಣ ಬಣ್ಣ ಕೊಡಿಯುವಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟ್ಯೂಬ್ಲೈಟ್ಗಳು, ಫ್ಯಾನ್ಗಳು ಮತ್ತು ಇನ್ನಿತರ ಬಣ್ಣಗಳನ್ನೆಲ್ಲ ತಗೊಂಡು ಬಂದಿದ್ದಾರೆ. ಈ LP ಶಾಲೆ, UP ಶಾಲೆ ಮತ್ತು ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಕಟ್ಟಡಗಳಿಗೂ ಕೂಡ ಅವರು ಬಣ್ಣ ಕೊಡುವಂಥ ಒಂದು ಉದ್ದೇಶ ಇಟ್ಕೊಂಡು ಅವರು ಬಂದಿದ್ದಾರೆ. ಅವರು ಹಾಗಾಗಿ ಇವತ್ತು ನಮಗೆ ಕಡಂಬಾರು ಗ್ರಾಮಕ್ಕೆ ಮತ್ತು ಈ ಶಾಲೆಗೆ ಬಹಳ ಒಂದು ಸಂತೋಷದ ದಿನ. ನಮ್ಮ ಕಡಂಬಾರು ಶಾಲೆ 110 ವರ್ಷದ ಒಂದು ಶಾಲೆ. ಇಲ್ಲಿ ಸಾಧಾರಣ ಒಂದು 75% ಕನ್ನಡ ಮಾತನಾಡುವ ವಿದ್ಯಾರ್ಥಿಗಳು ಮತ್ತು 25% ಮಲಯಾಳ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಾಯಿದೆ. ಸರ್ಕಾರದ ವತಿಯಿಂದ, ಪಂಚಾಯತ್ ವತಿಯಿಂದ, ಜಿಲ್ಲಾ ಮಟ್ಟದಲ್ಲಿ ಸಾಕಷ್ಟು ಕೆಲಸಗಳಾಗ್ತಾಯಿದೆ. ಹಾಗೆ ನಾವು ಗ್ರಾಮಸ್ಥರು, ಹಳೆ ವಿದ್ಯಾರ್ಥಿಗಳು ಕೂಡ ಒಂದು 10 ವರ್ಷದ ಹಿಂದೆ ಶತಮಾನೋತ್ಸವ ಭವನವನ್ನು ಮಾಡಿದ್ದೇವೆ.